ಈ ಬಾರಿ ಕರಾವಳಿಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಇದರಿಂದ ಭೂಮಿಯಲ್ಲಿ ನೀರಿನ ಕೊರತೆ ಹೆಚ್ಚಾಗುತ್ತಿದೆ. ಈ ಮಧ್ಯೆ ಕಷ್ಟಪಟ್ಟು ಬೆಳೆದ ಭತ್ತದ ಫಸಲಿಗೆ ಹಕ್ಕಿಗಳ ಕಾಟ ಬೇರೆ. ಇದರಿಂದ ರೋಸಿ ಹೋದ ಕರಾವಳಿಯ ಬುದ್ಧಿವಂತ ಕೃಷಿಕರೊಬ್ಬರು ಒಂದು ಸುಲಭ ಮತ್ತು ಸರಳ ಉಪಾಯ ಕಂಡುಕೊಂಡಿದ್ದಾರೆ. ಏನು ಈ ಪುಟ್ಟ ಸಾಧನ ಅಂತೀರಾ? ಈ ಸ್ಟೋರಿ ನೋಡಿ. ಇವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಚ್ಚಿನಡ್ಕ ನಿವಾಸಿ ನೆಲ್ಸನ್ ಡಿಸೋಜಾ. ತನ್ನ ಹಿರಿಯರಿಂದ ಬಳುವಳಿಯಾಗಿ ಬಂದ ಒಂದಷ್ಟು ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಇವರ ಜೀವನ. ಅಡಿಕೆ, ತೆಂಗಿನೊಂದಿಗೆ ಭತ್ತದ ಬೆಳೆಯನ್ನು ನೆಲ್ಸನ್ ಕುಟುಂಬ ಬೆಳೆಯುತ್ತಾರೆ. ಆದರೆ ಕಟಾವಿಗೆ ಹತ್ತಿರ ಬರುವಾಗ ಈ ಫಸಲಿನ ರಕ್ಷಣೆಯೇ ದೊಡ್ಡ ಸವಾಲು. ಈ ಫಲವತ್ತಾದ ಭತ್ತದ ಬೆಳೆಗೆ ಹಕ್ಕಿಗಳ, ಮಂಗಗಳ ಕಾಟ ಬೇರೆ. ದಿನ ರಾತ್ರಿ ಹಗಲೆನ್ನದೆ ತಮ್ಮ ಫಸಲಿಗೆ ಕಾಡುವ ಪ್ರಾಣಿ ಹಕ್ಕಿಗಳಿಂದ ರಕ್ಷಿಸಲು ಸರಳ ಉಪಾಯವೊಂದನ್ನು ಕಂಡುಹಿಡಿದ ನೆಲ್ಸನ್ ಸೈ ಎನಿಸಿಕೊಂಡಿದ್ದಾರೆ. ಕೇವಲ 50 ರೂಪಾಯಿ ಮೌಲ್ಯದ ಕಬ್ಬಿಣದ ಪೈಪ್ ಬೆಂಡ್ ಬಳಸಿ ಅದರಲ್ಲಿ 1 ರೂಪಾಯಿಯ ಬೀಡಿ ಪಟಾಕಿ ಇಟ್ಟು ಹೊಡೆಯುವ ಸರಳ ಉಪಕರಣದಿಂದ ತಮ್ಮ ಬೆಳೆ ರಕ್ಷಣೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಇದರಲ್ಲಿ ನಾವು ಬೀಡಿ ಪಟಾಕಿ ಇಟ್ಟು ಹೊಡೆಯುವುದು. ತೋಟೆಯ ಬಂದುಕಲ್ಲಿ ಹೊಡೆದರೆ ಇಂಥ ಸೌಂಡ್ ಬರ್ತದೆ. ಹಾಗೆ ಇದರಲ್ಲಿ ಸಹ ಸಿಂಪಲ್ ಆಗಿ ಇದು 70 ರೂಪಾಯಿಗೆ 700 ಇದು ಹೊಡೆಯಬಹುದು, ಪಟಾಕಿ ಹೊಡೆಯಬಹುದು. ಇದು ಹೆಚ್ಚು ಕ್ರಯ ಬೀಳುವುದಿಲ್ಲ ಇದಕ್ಕೆ. ಇದರಲ್ಲಿ ಸೌಂಡ್ ಒಳ್ಳೆಯದಾಗಿ ಬರ್ತದೆ. ಏನೆಲ್ಲ ಯೂಸ್ ಮಾಡ್ತಿದ್ದಾರೆ ಇದಕ್ಕೆ? ಇದಕ್ಕೆ ಒಂದು ಬೀಡಿ ಪಟಾಕಿ ಹೀಗೆ ಇಟ್ಟು ಬೆಂಕಿ ಕೊಡುವುದು. ಅದರಲ್ಲಿ ಇದು ಆಗ್ತದೆ. ನಾವು ಬಂದುಕಲ್ಲಿ ಓಡಿದರೆ ಅದಕ್ಕೆ ಎಷ್ಟು ಕ್ರಯ ಜಾಸ್ತಿ ಆಗ್ತದೆ. ಅಕ್ಕಿಗಳನ್ನು ಓಡಿಸಲಿಕ್ಕೆ ಮತ್ತು ನವಿಲುಗಳು ಬರ್ತದೆ, ಕಾಡೊಂದು ಬರ್ತದೆ. ಈ ಸೌಂಡಿಗೆ ಇಲ್ಲಿಗೆ ಬರುವುದಿಲ್ಲ. ಅದರಿಂದ ಇದನ್ನು ನಾವು 30 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸಕ್ಸಸ್. ಈ ಸರಳವಾದ ಅರ್ಧ ಇಂಚು ವ್ಯಾಸದ ಬಾಗಿದ ಕಬ್ಬಿಣದ ಪೈಪಿನ ಒಂದು ಬದಿಯಲ್ಲಿ ಬೀಡಿ ಪಟಾಕಿ ಇಟ್ಟು ಬೆಂಕಿ ಹಚ್ಚಿದರೆ ಸಾಕು. ಅದರಿಂದ ಹೊರಡುವ ಭಾರೀ ಶಬ್ದಕ್ಕೆ ನೂರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿ ಫಸಲನ್ನು ಹಾನಿ ಮಾಡುವ ಪ್ರಾಣಿ ಪಕ್ಷಿಗಳು ಬೆಚ್ಚಿ ಬಿದ್ದು ದಿಕ್ಕು ದಿಸೆ ಇಲ್ಲದೆ ಚೆಲ್ಲಾಪಿಲ್ಲಿಯಾಗಿ ಓಡುತ್ತವೆ. ಮಾರುಕಟ್ಟೆಯಲ್ಲಿ ಪ್ರಾಣಿ ಪಕ್ಷಿಗಳಿಂದ ಬೆಳೆ ರಕ್ಷಿಸಲು ಹೊಸ ಉಪಕರಣಗಳು ಬಂದಿವೆಯಾದರೂ ಅವುಗಳು ದುಬಾರಿ ಮತ್ತು ನಿರ್ವಹಣೆಯ ವೆಚ್ಚವೂ ಅಧಿಕ. ಆದರೆ ನೆಲ್ಸನ್ ಕಂಡುಹಿಡಿದ ಸಿಂಪಲ್ ಸಾಧನದ ಬೆಲೆಯೂ ಜುಜುಬಿ. ನಿರ್ವಹಣೆಯ ವೆಚ್ಚ ಕೂಡ ಶೂನ್ಯ ಮತ್ತು ಉಪಯೋಗಿಸುವುದು ಅಷ್ಟೇ ಸುಲಭ. ಯಾರು ಕೂಡ ಒಂದಷ್ಟು ಜಾಗೃತೆ ವಹಿಸಿ ಬಳಸಬಹುದಾಗಿದೆ. ಬೇರೆ ಜಾಗಕ್ಕೆ ಹೋದರೆ ಅವರು ಹೇಳ್ತಾರೆ, ಅದು ಒಂದು ಗಣ್ಣು ತಗೊಳ್ಳಿ, ಅದಕ್ಕೆ 1,000 ರೂಪಾಯಿ ಕೊಡಬೇಕಂತ ಹೇಳ್ತಾರೆ. ಇದು ಗಣ್ಣಲ್ಲ, ಇದು ನಮ್ಮ QS ನೀರಿಗೆ ಯೂಸ್ ಮಾಡುವಂಥದ್ದು ಪೈಪು. ಅದರಲ್ಲಿ ಇಟ್ಟು ಹೊಡೆಯುದು. ಎಲ್ಲರೂ ಬಂದದ್ದು ನೋಡ್ತಾರೆ, ಓಹ್ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಇದು ಸಿಂಪಲ್ ಆಗಿದೆ. ನಾವು ಬಂದುಕಲ್ಲಿ ಸಹ ಶೂಟ್ ಮಾಡ್ತೇವೆ. ದಿನಕ್ಕೆ ಎಷ್ಟು ಬಾರಿ ಇದನ್ನು ಹೊಡಿತೀರಾ? ನಾವು ಇಲ್ಲಿ ಒಂದು 10 ಬಾರಿ ಹೊಡಿತೀವಿ. ಹಕ್ಕಿಗಳು ಬರ್ತದೆ. ಕಟಾವು ತನಕ ಬರುವಾಗ ಒಂದು 4,000ದ್ದು ಪಟಾಕಿ ಹೋಗ್ತದೆ. ನಾವು ಬಂದುಕಲ್ಲಿ ಹೊಡಿದರೆ 4 ಲಕ್ಷದ್ದು ಹೋಗ್ಬೋದು. ಇದು 4,000ದ ತನಕ ನಾವು ಯೂಸ್ ಮಾಡ್ತೇವೆ. ಆದರೂ ಅದರದ್ದು ಕ್ರಯ ಭತ್ತದಲ್ಲಿ ಬರ್ತದೆ. ನೆಲ್ಸನ್ ಈ ಪುಟ್ಟ ಸಾಧನವನ್ನು ಯಾವಾಗಲೂ ಬಗಲಿನಲ್ಲೇ ಇಟ್ಟುಕೊಂಡು ಹೊಲದಲ್ಲಿ ಓಡಾಡ್ತಿರ್ತಾರೆ. ಆದ್ದರಿಂದ ಈ ಬಾರಿ ಮಳೆ ಕಡಿಮೆಯಾಗಿದ್ದರೂ ಉತ್ತಮ ಫಸಲಿನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಈ ರೀತಿಯ ಸಾಧನವನ್ನು ನಾಡಿನ ಇತರ ರೈತರು, ಕೃಷಿಕರು ಉಪಯೋಗಿಸಿ ಕಷ್ಟಪಟ್ಟು ಬೆಳೆಸಿದ ತಮ್ಮ ಅಮೂಲ್ಯ ಬೆಳೆಯನ್ನು ರಕ್ಷಿಸಬಹುದಾಗಿದೆ. ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ದಿ ಮ್ಯಾಂಗ್ಳೂರ್ ಮಿರರ್.